ಫ್ರೆಂಡ್ಸ್, ವೆಲ್ಕಮ್ ಟು ಮಧುರ ಕನ್ನಡ ಕಲ್ಯಾಣ ಚಾನೆಲ್. ನಿಮ್ಮೆಲ್ಲರಿಗೂ ಮಧುರ ಕನ್ನಡ ಕಲ್ಯಾಣ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ಲೆಟ್ ಮೀ ಆಸ್ಕ್ ಎ ಫ್ಯೂ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್. ಆರ್ ಆಲ್ ದ ರಿಚ್ ಪೀಪಲ್ ಹ್ಯಾಪಿ? ಆರ್ ಆಲ್ ದ ಬ್ಯೂಟಿಫುಲ್ ಪೀಪಲ್ ಹ್ಯಾಪಿ? ಆರ್ ಆಲ್ ದ ಫೇಮಸ್ ಪೀಪಲ್ ಹ್ಯಾಪಿ? ಎ ಬ್ಯೂಟಿಫುಲ್ ಸೇಯಿಂಗ್ ಗೋಸ್ ಲೈಕ್ ದಿಸ್: Happiness is the best medicine in the world. No medicine cures what happiness cannot. So friends, let's see an interesting story about how a sad crow finds its happiness. Lesson 43. Who is happy? ಯಾರು ಸಂತೋಷವಾಗಿದ್ದಾರೆ? Who means ಯಾರು, ಸಂತೋಷ means happiness. Who is happy means ಯಾರು ಸಂತೋಷವಾಗಿದ್ದಾರೆ? Once a crow looked at a swan and thought, how beautiful is the swan. ಒಮ್ಮೆ ಕಾಗೆಯು ಹಂಸವನ್ನು ನೋಡಿ ಹಂಸವು ಎಂಥ ಚಂದವೆಂದು ಅಂದುಕೊಂಡಿತು. ಒಮ್ಮೆ ಮೀನ್ಸ್ ಒನ್ಸ್. ಹಿಯರ್ ಸಬ್ಜೆಕ್ಟ್ ಈಸ್ ಕ್ರೋ, ಕಾಗೆ. ಸೊ ಕಾಗೆಯು ಯಾರನ್ನು ನೋಡಿ? ಹಂಸವನ್ನು ನೋಡಿ. ಹಂಸ ಮೀನ್ಸ್ ಸ್ವಾನ್. ನೋಡಿ ಮೀನ್ಸ್ ಸಿ. ಹಂಸವನ್ನು ನೋಡಿ, ಸೀಯಿಂಗ್ ದ ಸ್ವಾನ್. ಹಂಸವು ಎಂಥ ಚಂದ. ಹೌ ಬ್ಯೂಟಿಫುಲ್. ಚಂದ ಮೀನ್ಸ್ ಬ್ಯೂಟಿಫುಲ್. ಹೌ ಬ್ಯೂಟಿಫುಲ್ ಇಸ್ ದ ಸ್ವಾನ್. ಹಂಸವು ಎಂಥ ಚಂದ ಎಂದು ಅಂದುಕೊಂಡಿತು. ಎಂದು ಮೀನ್ಸ್ ಲೈಕ್ ದಟ್. ಎಂಥ ಚಂದವೆಂದು, ಚಂದ ಪ್ಲಸ್ ಎಂದು, ಚಂದವೆಂದು ಅಂದುಕೊಂಡಿತು. ಇಟ್ ಥಾಟ್, she has all white feathers whereas I am black. ಅವಳು ಬಿಳಿ ಗಿರಿಗಳನ್ನೆಲ್ಲ ಹೊಂದಿದ್ದಾಳೆ, ಆದರೆ ನಾನು ಕಪ್ಪು. ಅವಳು ಮೀನ್ಸ್ ಶಿ. ಹೊಂದಿದ್ದಾಳೆ, she has got. ಏನನ್ನು ಹೊಂದಿದ್ದಾಳೆ? ಬಿಳಿ ಗಿರಿಗಳನ್ನೆಲ್ಲ ಹೊಂದಿದ್ದಾಳೆ. ಬಿಳಿ ಗಿರಿ ಅಂದರೆ ವೈಟ್ ಫೆದರ್ಸ್. ಎಲ್ಲ ಮೀನ್ಸ್ ಆಲ್. ಆದರೆ ನಾನು ಕಪ್ಪು. ವೆರಾಸ್ ಐ ಆಮ್ ಬ್ಲ್ಯಾಕ್. ಹಿಯರ್ ಇಟ್ ಈಸ್ ಕಂಪೇರಿಂಗ್. ದ ಕ್ರೋ ಎಕ್ಸ್ಪ್ರೆಸ್ಡ್ ಹಿಸ್ ಥಾಟ್ಸ್ ಟು ದ ಸ್ವಾನ್. ಕಾಗೆಯು ತನ್ನ ಆಲೋಚನೆಯನ್ನು ಹಂಸದ ಬಳಿ ವ್ಯಕ್ತಪಡಿಸಿತು. ಫ್ರೆಂಡ್ಸ್, ಹಿಯರ್ ಆಲೋಚನೆ ಮೀನ್ಸ್ ಥಾಟ್ಸ್. ದ ಕ್ರೋ ಎಕ್ಸ್ಪ್ರೆಸ್ಡ್ ಹಿಸ್ ಥಾಟ್ಸ್. ತನ್ನ ಆಲೋಚನೆಯನ್ನು ವ್ಯಕ್ತಪಡಿಸಿತು ಮೀನ್ಸ್ ಎಕ್ಸ್ಪ್ರೆಸ್ಡ್. The crow expressed his thoughts ಹಂಸದ ಬಳಿ, to the swan. The crow expressed his thoughts to the swan. ಕಾಗೆಯು ತನ್ನ ಆಲೋಚನೆಯನ್ನು ಹಂಸದ ಬಳಿ ವ್ಯಕ್ತಪಡಿಸಿತು. ವ್ಯಕ್ತಪಡಿಸು ಮೀನ್ಸ್ ಎಕ್ಸ್ಪ್ರೆಸ್. ವ್ಯಕ್ತಪಡಿಸಿತು ಮೀನ್ಸ್ ಎಕ್ಸ್ಪ್ರೆಸ್ಡ್, past tense. The swan replied thus. ಹಂಸವು ಹೀಗೆ ಉತ್ತರಿಸಿತು. ಉತ್ತರ ಮೀನ್ಸ್ ಆನ್ಸರ್ or reply. ಉತ್ತರಿಸಿತು means replied, which is past tense. Parrot is the most beautiful bird as it has 2 colors whereas I am having only 1. ಗಿಳಿಯು ಅತ್ಯಂತ ಸುಂದರವಾದ ಪಕ್ಷಿಯಾಗಿದೆ, ಏಕೆಂದರೆ ಅದು 2 ಬಣ್ಣಗಳನ್ನು ಹೊಂದಿರುವುದು, ಆದರೆ ನಾನು ಒಂದೇ ಒಂದು ಬಣ್ಣ ಹೊಂದಿರುವೆ. ಸೊ ಫ್ರೆಂಡ್ಸ್, ಗಿಳಿ ಮೀನ್ಸ್ ಪ್ಯಾರೆಟ್. ಗಿಳಿಯು ಅತ್ಯಂತ ಸುಂದರವಾದ, ಮೋಸ್ಟ್ ಬ್ಯೂಟಿಫುಲ್ ಪಕ್ಷಿ, ಬರ್ಡ್. ಅತ್ಯಂತ ಸುಂದರವಾದ ಪಕ್ಷಿ ಆಗಿದೆ. ಇಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಬರ್ಡ್. ಏಕೆಂದರೆ ವೈ ಮೀನ್ಸ್ ಆರ್ ವೈ ಬಿಕಾಸ್ ಅದು 2 ಬಣ್ಣಗಳನ್ನು ಹೊಂದಿರುವುದು. ಅದು ದ್ಯಾಟ್ ಬರ್ಡ್, ಅದು 2 ಬಣ್ಣ, ಕಲರ್ಸ್. ಅದು 2 ಬಣ್ಣಗಳನ್ನು, ಪ್ಲೂರಲ್ಸ್, ಬಣ್ಣಗಳು ಪ್ಲೂರಲ್ಸ್. ಸೊ ಬಣ್ಣಗಳನ್ನು ಹೊಂದಿರುವುದು, ಆದರೆ ನಾನು ಒಂದೇ ಒಂದು ಬಣ್ಣ ಹೊಂದಿರುವೆ. ವೆರಾಸ್ ಐ ಆಮ್ ಹ್ಯಾವಿಂಗ್ ಓನ್ಲಿ 1 ಕಲರ್. ಒಂದೇ ಒಂದು ಬಣ್ಣ ಮೀನ್ಸ್ ಓನ್ಲಿ 1 ಕಲರ್. ನೆಕ್ಸ್ಟ್, ದ ಕ್ರೋ ಆಸ್ಕ್ಡ್ ದ ಪ್ಯಾರೆಟ್ who said that the peacock is more beautiful than him as he is multicolored. ಮುಂದೆ ಕಾಗೆಯು ಗಿಳಿಯನ್ನು ಕೇಳಿದಾಗ, ನವಿಲು ಬಹುವರ್ಣದ ಪಕ್ಷಿಯಾದ್ದರಿಂದ ಅದು ತನಗಿಂತ ಅತ್ಯಂತ ಸುಂದರವಾದ ಪಕ್ಷಿ ಎಂದಿತು. ಮುಂದೆ ನೆಕ್ಸ್ಟ್, ಕಾಗೆಯು ಗಿಳಿಯನ್ನು ಕೇಳಿದಾಗ, ಕಾಗೆ ಕ್ರೋ ಆಸ್ಕ್ಡ್ ದ ಪ್ಯಾರೆಟ್,
ಗಿಳಿಯನ್ನು ಪ್ಯಾರೆಟ್ ಕೇಳಿದಾಗ, ಕೇಳು ಮೀನ್ಸ್ ಆಸ್ಕ್, ಕೇಳಿದಾಗ ವೆನ್ ಇಟ್ ಆಸ್ಕ್ ದ ಪ್ಯಾರೆಟ್. ನವಿಲು ಬಹುವರ್ಣದ ಪಕ್ಷಿಯಾದ್ದರಿಂದ, ನವಿಲು ಮೀನ್ಸ್ ಪಿಕಾಕ್, ಬಹುವರ್ಣ ಮಲ್ಟಿ ಕಲರ್ಡ್ ಬರ್ಡ್, ಬಹುವರ್ಣದ ಪಕ್ಷಿ ಆದ್ದರಿಂದ, ಸೊ ಅದು ತನಗಿಂತ ಅತ್ಯಂತ ಸುಂದರವಾದ ಪಕ್ಷಿ, ದಟ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಹಿಮ್. ಫ್ರೆಂಡ್ಸ್, ಹಿಯರ್ ತನಗಿಂತ ಮೀನ್ಸ್ ದ್ಯಾನ್ ಹಿಮ್ಸೆಲ್ಫ್, ಕಂಪೇರಿಂಗ್. ತನಗಿಂತ ಅತ್ಯಂತ ಸುಂದರ ಮೀನ್ಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಹಿಮ್ ಎಂದಿತು ಮೀನ್ಸ್ ಇಟ್ ಸೆಡ್. ಈಗ ಕಾಗೆಯು ನವಿಲ ಬಳಿ ಹೋಗಿ ಹೇಳಿದಾಗ ಏನು ಉತ್ತರ ಕೊಡುತ್ತೆ ಅಂತ ನೋಡೋಣ. ವೆನ್ ದ ಕ್ರೋ ಎಕ್ಸ್ಪ್ರೆಸ್ಡ್ ಹಿಸ್ ಥಾಟ್ಸ್ ಟು ದ ಪಿಕಾಕ್ ಇಟ್ ರಿಪ್ಲೈಡ್ ಥಸ್. ಕಾಗೆಯು ನವಿಲ ಬಳಿ ತನ್ನ ಆಲೋಚನೆಯನ್ನು ವ್ಯಕ್ತಪಡಿಸಿದಾಗ ನವಿಲು ಹೀಗೆ ಉತ್ತರಿಸಿತು. ಫ್ರೆಂಡ್ಸ್, ಆಸ್ ಐ ಸೆಡ್, ವ್ಯಕ್ತಪಡಿಸು ಮೀನ್ಸ್ ಎಕ್ಸ್ಪ್ರೆಸ್, ವ್ಯಕ್ತಪಡಿಸಿದಾಗ ಮೀನ್ಸ್ ವೆನ್ ಇಟ್ ಎಕ್ಸ್ಪ್ರೆಸ್ಡ್, ತನ್ನ ಆಲೋಚನೆಯನ್ನು ಮೀನ್ಸ್ ಹಿಸ್ ಥಾಟ್ಸ್, ಕಾಗೆಯು ನವಿಲ ಬಳಿ ಮೀನ್ಸ್ ಕ್ರೋ ಟು ದ ಪಿಕಾಕ್, ನವಿಲು ಹೀಗೆ ಉತ್ತರಿಸಿತು. ದ ಪಿಕಾಕ್ ರಿಪ್ಲೈಡ್ ಲೈಕ್ ದಿಸ್, ಉತ್ತರಿಸಿತು, ರಿಪ್ಲೈಡ್. ಮೈ ಡಿಯರ್ ಕ್ರೋ, you are the luckiest bird on this earth as you are never caged. ನಿನಗೆ ಪಂಜರವಿಲ್ಲದರಿಂದ ನೀನೇ ಈ ಭೂಲೋಕದಲ್ಲಿ ಅತ್ಯಂತ ಅದೃಷ್ಟವಾದ ಪಕ್ಷಿಯಾಗಿರುವೆ. ನಿನಗೆ ಪಂಜರವಿಲ್ಲದರಿಂದ ಆಸ್ ಯು ಆರ್ ನೆವರ್ ಕೇಜ್ಡ್, ನೀನೇ, ಯು ಆರ್ ದ ಸ್ಟ್ರೆಸ್ಸಿಂಗ್, ನೀನು ಮೀನ್ಸ್ ಯು, ನೀನೇ ಮೀನ್ಸ್ ಯು ಆರ್ ದ ಓನ್ಲಿ ಲಕ್ಕಿಯೆಸ್ಟ್ ಬರ್ಡ್ ಲೈಕ್ ದಟ್. ಈ ಭೂಲೋಕದಲ್ಲಿ, ಭೂಲೋಕ ಪ್ಲಸ್ ಅಲ್ಲಿ ಭೂಲೋಕದಲ್ಲಿ, ಆನ್ ದಿಸ್ ಅರ್ತ್. ಫ್ರೆಂಡ್ಸ್, ಹಿಯರ್ ಅದೃಷ್ಟ ಮೀನ್ಸ್ ಲಕ್, ಅದೃಷ್ಟವಾದ, ಅತ್ಯಂತ ಅದೃಷ್ಟವಾದ ಪಕ್ಷಿ ಮೀನ್ಸ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಬರ್ಡ್ ಆಗಿರುವೆ, ಯು ಆರ್. ಬಿಕಾಸ್ ಆಫ್ ಮೈ ಬ್ಯೂಟಿ ಐ ಆಮ್ ಟ್ರ್ಯಾಪ್ಡ್ ಇನ್ ದ ಕೇಜ್ ಬಟ್ ಯು ಆರ್ ಫ್ರೀ. ನನ್ನ ಅತ್ಯಂತ ಚೆಲುವಿನಿಂದ ನಾನು ಈ ಪಂಜರದಲ್ಲಿ ಸಿಕ್ಕು ಆದರೆ ನೀನು ಮುಕ್ತನಾಗಿರುವೆ. ಫ್ರೆಂಡ್ಸ್, ಹಿಯರ್ ಚೆಲುವು ಮೀನ್ಸ್ ಬ್ಯೂಟಿ, ಚೆಲುವಿನಿಂದ, ಬಿಕಾಸ್ ಆಫ್ ಮೈ ಬ್ಯೂಟಿ, ನಾನು ಈ ಪಂಜರದಲ್ಲಿ ಸಿಕ್ಕು ಬಿದ್ದಿದ್ದೇನೆ. ನಾನು ಮೀನ್ಸ್ ಐ, ನಾನು ಈ ಪಂಜರದಲ್ಲಿ, ಪಂಜರ ಮೀನ್ಸ್ ಕೇಜ್, ಪಂಜರದಲ್ಲಿ, ಇನ್ ದ ಕೇಜ್, ಐ ಆಮ್ ಟ್ರ್ಯಾಪ್ಡ್, ಸಿಕ್ಕು ಬಿದ್ದಿದ್ದೇನೆ, ಐ ಆಮ್ ಟ್ರ್ಯಾಪ್ಡ್ ಇನ್ ದಿಸ್ ಕೇಜ್. ಆದರೆ ನೀನು ಮುಕ್ತನಾಗಿರುವೆ, ಆದರೆ ಮೀನ್ಸ್ ಬಟ್, ಯು ಆರ್ ಫ್ರೀ, ಯು ನೀನು ಮುಕ್ತನಾಗಿರುವೆ, ಮುಕ್ತ ಮೀನ್ಸ್ ಫ್ರೀ ಆಗಿರುವೆ, ಯು ಆರ್. ಆನ್ ಹಿಯರಿಂಗ್ ದಿಸ್ ದ ಕ್ರೋ ಥಾಟ್ ಹೌ ಫೂಲಿಶ್ ಹಿ ಹ್ಯಾಡ್ ಬೀನ್ ಆ್ಯಂಡ್ ಥ್ಯಾಂಕ್ಡ್ ಗಾಡ್ ಫಾರ್ ಮೇಕಿಂಗ್ ಹಿಮ್ ದ ವೇ ಹಿ ಈಸ್. ಇದನ್ನು ಕೇಳಿದ ಕಾಗೆಯು ತಾನು ಎಂಥ ಮೂರ್ಖನೆಂದು ಭಾವಿಸಿ ದೇವನು ತನ್ನನ್ನು ಸೃಷ್ಟಿಸಿದ ರೀತಿಗೆ ಧನ್ಯವಾದವನ್ನು ಅರ್ಪಿಸಿತು. ಫ್ರೆಂಡ್ಸ್, ಹಿಯರ್ ಕೇಳು, ದ ವರ್ಬ್ ಕೇಳು ಹ್ಯಾಸ್ ಗಾಟ್ ಟೂ ಮೀನಿಂಗ್ಸ್. ಒನ್ ಈಸ್ ಟು ಆಸ್ಕ್ ಆ್ಯಂಡ್ ಅನದರ್ ಈಸ್ ಟು ಲಿಸನ್. ಹಿಯರ್ ಆನ್ ಹಿಯರಿಂಗ್ ದಿಸ್, ಇದನ್ನು ಕೇಳಿದ, ಇನ್ ದಿಸ್ ಕಾಂಟೆಕ್ಸ್ಟ್ ಕೇಳಿದ, ಇದನ್ನು ಕೇಳಿದ, ಆನ್ ಹಿಯರಿಂಗ್ ದಿಸ್, ಕಾಗೆಯು ದ ಕ್ರೋ ತಾನು ಎಂಥ ಮೂರ್ಖನೆಂದು ಭಾವಿಸಿ, ಎಂಥ ಮೂರ್ಖ, ವಾಟ್ ಎ ಫೂಲ್, ತಾನು ಎಂಥ ಮೂರ್ಖ ಎಂದು ಭಾವಿಸಿ, ವಾಟ್ ಎ ಫೂಲ್ ಹಿ ಹ್ಯಾಸ್ ಬೀನ್ ಲೈಕ್ ದಟ್ ಹಿ ಫೆಲ್ಟ್. ದೇವರು ಮೀನ್ಸ್ ಗಾಡ್, ಸೃಷ್ಟಿಸಿದ ರೀತಿ, ದ ವೇ ಹಿ ಕ್ರಿಯೇಟೆಡ್, ತನ್ನನ್ನು ಸೃಷ್ಟಿಸಿದ ರೀತಿಗೆ ಮೀನ್ಸ್ ದ ವೇ ಹಿ ಕ್ರಿಯೇಟೆಡ್ ಹಿಮ್. ಧನ್ಯವಾದ ಮೀನ್ಸ್ ಥ್ಯಾಂಕ್ಸ್, ಧನ್ಯವಾದವನ್ನು ಅರ್ಪಿಸಿತು, ಅರ್ಪಿಸು ಮೀನ್ಸ್ ಆಫರ್, ಹಿ ಆಫರ್ಡ್ ಹಿಸ್ ಥ್ಯಾಂಕ್ಸ್, ಅರ್ಪಿಸಿತು, ಪಾಸ್ಟ್ ಟೆನ್ಸ್. ದ ಮಾರಲ್ ಆಫ್ ದ ಸ್ಟೋರಿ, ನೆವರ್ ಕಂಪೇರ್ ಯುವರ್ ಸೆಲ್ಫ್ ಟು ಅದರ್ಸ್, ಥ್ಯಾಂಕ್ ಗಾಡ್ ಆ್ಯಂಡ್ ಬಿ ಹ್ಯಾಪಿ. ಈ ಕಥೆಯ ನೀತಿ, ನಿಮ್ಮನ್ನು ಎಂದಿಗೂ ಇತರರೊಂದಿಗೆ ಹೋಲಿಸಬೇಡಿ, ಭಗವಂತನಿಗೆ ಧನ್ಯವಾದಗಳನ್ನು ಅರ್ಪಿಸಿ ಸಂತೋಷದಿಂದಿರಿ. ಫ್ರೆಂಡ್ಸ್, ಹಿಯರ್ ಹೋಲಿಸು, ಹೋಲಿಸು ಮೀನ್ಸ್ ಟು ಕಂಪೇರ್, ಹೋಲಿಸಬೇಡಿ ಮೀನ್ಸ್ ಡೋಂಟ್ ಕಂಪೇರ್, ಎಂದಿಗೂ ಹೋಲಿಸಬೇಡಿ ಮೀನ್ಸ್ ನೆವರ್ ಕಂಪೇರ್, ನೆವರ್ ಎವರ್ ಕಂಪೇರ್. ಇತರರು ಮೀನ್ಸ್ ಅದರ್ಸ್,
ಇತರರೊಂದಿಗೆ ಹೋಲಿಸಬೇಡಿ ಮೀನ್ಸ್ ನೆವರ್ ಕಂಪೇರ್ ವಿತ್ ಅದರ್ಸ್. ಭಗವಂತನಿಗೆ ಧನ್ಯವಾದಗಳನ್ನು ಅರ್ಪಿಸಿ. ಆಫರ್ ಥ್ಯಾಂಕ್ಸ್ ಟು ಗಾಡ್. ಭಗವಂತ ಮೀನ್ಸ್ ಗಾಡ್. ಸಂತೋಷ ಮೀನ್ಸ್ ಹ್ಯಾಪಿ. ಸಂತೋಷದಿಂದ ಇರಿ ಮೀನ್ಸ್ ಬಿ ಹ್ಯಾಪಿ. So friends, we saw how a sad crow became happy just by thanking God the way he is. Let's learn more new interesting stories in our next videos. Until then, thank you.